பாடு ஜிப்ராது பலத்த பொருளுடன் நிறைவேறி கொண்டு ஜிப்ரானாக அவங்க ரெண்டு கைக்கு நடப்பாது பத்தினோட்ட ಆ ಬಾಲ ಅಪ್ಪನ ಹೊರಗಳ್ಬೇಕು ಆ ಅಪ್ಪನ ಅನುಗ್ರಹ ವೈದ್ಯನಾಥ ಹಿಮಾದ್ವಂತನ ಅನುಗ್ರಹವುಳ್ಳ ನಾನೊಂದು ಮಿತ್ರ ಎಂಗ್ಲಗಿ ಮಹಿಳಾ ಮಂಡಳಿ ಸಂಘ ಬಂದ ಎಲ್ಲ ಸಂಘತ್ತವು ಐನೂರು ನಟು ಸ್ವಾಮಿ. ಇನ್ನು ಮುಂದಕ್ಕೆ ಕುಮಾರಿ ಭಾರತಿ ಉಳ್ಳಾಲ ನಗರಸಭೆ ಸದಸ್ಯರು ಧರ್ಮನಗರ ವಾರ್ಡ್ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಈ ವೈದ್ಯನಾಥ ಮಹಿಳಾ ಬಳಗದ ವತಿಯಿಂದ ಆದಂತಹ ಕ್ರೀಡಾಕೂಟದ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರುವುದು ನಮಗೆಲ್ಲರಿಗೂ ಬಹಳ ಖುಷಿಯಾದ ವಿಷಯವಾಗಿದೆ. ಯಾಕೆಂದರೆ ಮಹಿಳೆಯರು ಮನೆಯಲ್ಲಿ ಮಾತ್ರವಲ್ಲದೆ ಇತರ ಕ್ರೀಡಾಕೂಟಗಳಲ್ಲೂ ಸಹ ತಾವು ಇತರರಿಗಿಂತ ಏನು ಕಡಿಮೆ ಇಲ್ಲ ಎಂಬುದನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ ಸಾಧಾರಣ ಒಂದು 2-3 ವರ್ಷದಿಂದ ಆರಂಭವಾದ ಈ ಮಹಿಳಾ ಕೂಟವು ತಾವೇನು ಇತರರಿಗಿಂತ ಕಡಿಮೆ ಇಲ್ಲ ಎಂಬಂತೆ ಅತಿ ಶೀಘ್ರವಾಗಿ ಇಲ್ಲಿ ಇವತ್ತು ಕ್ರೀಡಾಕೂಟವನ್ನು ಮಾಡಿ ಕೆಲವರು ಅದರಲ್ಲಿ ವಿನ್ ಆಗಿದ್ದಾರೆ. ವಿನ್ ಆಗದವರು ಸಹ ತಮ್ಮ ಇರುವಿಕೆಯನ್ನು ತೊಡಗಿಸಿಕೊಂಡಿದ್ದಾರೆ. ಇವರೆಲ್ಲರಿಗೂ ಇನ್ನು ಇಲ್ಲಿ ಮಾತ್ರವಲ್ಲ ಇತರ ಕಡೆಗಳಲ್ಲಿ ಸಹ ನಮ್ಮ ಕ್ರೀಡಾ ಚಟುವಟಿಕೆಗಳನ್ನು ತೋರಿಸಿ ಮುಂದೆ ಇವರೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಕೇಳಿಕೊಳ್ಳುತ್ತಾ ಈಗ ನಾವು ಇಂದಿನ ಪ್ರಮುಖ ಕಾರ್ಯಘಟ್ಟಕ್ಕೆ ಬಂದಿದ್ದೇವೆ. ಅದು ಸಾಧಕರಿಗೆ ಸನ್ಮಾನ. ಉಳ್ಳಾಲದ ಪರಿಸರದಲ್ಲಿದ್ದುಕೊಂಡು ತಮ್ಮ ಸತತ ಪರಿಶ್ರಮದಿಂದ ಸಾಧನೆಯ ಹಾದಿಯತ್ತ ಮುಂದಡಿಯಿಟ್ಟು ತಮ್ಮ ಹೆಸರಿನೊಂದಿಗೆ ಸಾಧನೆಯ ಕೀರ್ತಿಯನ್ನು ಪಡೆದವರನ್ನು ಗುರುತಿಸಿ ಅವರನ್ನು ನಮ್ಮದೇ ಆದ ರೀತಿಯಲ್ಲಿ ಬೆನ್ನು ತಟ್ಟಿ ಇನ್ನು ಮುಂದೆಯೂ ಸಾಧನೆಯನ್ನು ಮುಂದುವರಿಸಿ ಎಂದು ಪ್ರೋತ್ಸಾಹಿಸುವ ಜೊತೆಗೆ ಇಲ್ಲಿ ನೆರೆದ ಮಕ್ಕಳಿಗೆ ಯುವವೃಂದಕ್ಕೆ ಅವರ ಸಾಧನೆ ಸ್ಫೂರ್ತಿಯಾಗಲಿ ಎಂಬ ಆಶಯದೊಂದಿಗೆ ಇದೊಂದು ಪುಟ್ಟ ಪ್ರಯತ್ನ. ಶ್ರೀ ಗೋಪಾಳ ಮಡಿವಾಳ ಉಳ್ಳಾಲಬೈಲ್, ವಯಸ್ಸು 98ರ ಗಡಿ. ಸುಮಾರು 18ನೇ ವಯಸ್ಸಿನಿಂದಲೇ ಕೃಷಿಯನ್ನು ತನ್ನ ಮೂಲ ಬೇಸಾಯವಾಗಿ ತೊಡಗಿಸಿಕೊಂಡ ಇವರು ಸುಮಾರು 70 ವರ್ಷಗಳಿಂದ ವ್ಯವಸಾಯ ಮಾಡಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದಾರೆ. ಉತ್ತಮ ಆರೋಗ್ಯವನ್ನು ಹೊಂದಿದ್ದಾರೆ. ಇವರಿಗೆ 8 ಮಕ್ಕಳು, 5 ಹೆಣ್ಣು ಮತ್ತು 3 ಗಂಡು ಮಕ್ಕಳು. ಉಳ್ಳಾಲ ಬೈಲಿನ ಮಡಿವಾಳ ಸಮುದಾಯದ ಅತ್ಯಂತ ಹಿರಿಯ ವ್ಯಕ್ತಿಯಾದ ಇವರು ಈ ಸ್ಥಳದ ಇತಿಹಾಸವನ್ನು ಬಲ್ಲ ಹಿರಿಯ ಅನುಭವಸ್ಥರಾಗಿದ್ದಾರೆ. ಅಂದಿನ ಕಾಲದಲ್ಲಿ ಅಲ್ಪ ವಿದ್ಯಾಭ್ಯಾಸ ಪಡೆದು ತಮ್ಮ ಛಲದಿಂದ ವ್ಯವಸಾಯ ಮಾಡಿ ಇಂದಿಗೂ ಸಂಸಾರದ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ. ಈ ಸ್ಥಳದ ಏಳಿಗೆಗೆ ಶ್ರೀಯುತರ ಪಾತ್ರ ಅಪಾರವಾದದ್ದು. ಉಳ್ಳಾಲ ಬೈಲು ಗ್ರಾಮದ ಪ್ರಧಾನ ದೈವ ಶ್ರೀ ವೈದ್ಯನಾಥ ಧೂಮಾವತಿ ಬಂಟ ಇವರಿಗೆ ಆರೋಗ್ಯವನ್ನು ಕೊಟ್ಟು ಸುಖಮಯ ಜೀವನವನ್ನು ಒದಗಿಸಿಕೊಡಲಿ ಎಂದು ಶ್ರೀ ವೈದ್ಯನಾಥ ದೇವಸ್ಥಾನ ಮಹಿಳಾ ಸೇವಾ ಬಳಗ ಉಳ್ಳಾಲ ಬೈಲ್ನ ಸರ್ವ ಸದಸ್ಯರ ಪರವಾಗಿ ಪ್ರಾರ್ಥಿಸುತ್ತಿದ್ದೇನೆ. ಶ್ರೀ ಗೋಪಾಳ ಮಡಿವಾಳರಂತಹ ಹಿರಿಯ ವ್ಯಕ್ತಿಯನ್ನು ಸನ್ಮಾನಿಸುವುದು ನಿಮ್ಮೆಲ್ಲರ ಹೆಮ್ಮೆ. ಧನ್ಯವಾದಗಳು. ಕುಮಾರಿ ದಿವ್ಯಾ ಪೂಜಾರಿ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಕುಮಾರಿ ದಿವ್ಯಾರವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ವೈದ್ಯನಾಥ ದೇವಸ್ಥಾನ ಮಹಿಳಾ ಸೇವಾ ಬಳಗ ಇದರಲ್ಲಿ ಇವತ್ತು ಸನ್ಮಾನಗೊಳ್ಳಲಿರುವ ಕುಮಾರಿ ದಿವ್ಯಾ ಬಗ್ಗೆ ಅವರ ಕಿರುಪರಿಚಯವನ್ನು ಮಾಡಲಿದ್ದೇನೆ. ಕುಮಾರಿ ದಿವ್ಯಾ ಪೂಜಾರಿ ಇವರು 2002 ಜನವರಿ 8ರಂದು ಉಳ್ಳಾಲ ತಾಲೂಕಿನ ಉಳ್ಳಾಲ ಬೈಲಿನ ಉಳ್ಳಾಲ ಗ್ರಾಮದ ಸುರೇಶ್ ಪೂಜಾರಿ ಮತ್ತು ಶ್ರೀಮತಿ ಶೋಭಾ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದರು. ಇವರು ಸಣ್ಣ ವಯಸ್ಸಿನಿಂದಲೇ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಆಸಕ್ತಿಯನ್ನು ಹೊಂದಿದ್ದರು. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಭಾರತೀಯ ಆಂಗ್ಲ ವಿದ್ಯಾಸಂಸ್ಥೆಯಲ್ಲಿ ಪೂರ್ಣಗೊಳಿಸಿದರು. ಬಹುಮುಖ ಪ್ರತಿಭೆಯಾದ ಈಕೆ ಪದವಿ ಪೂರ್ವ ಶಿಕ್ಷಣವನ್ನು ಪ್ರಸ್ತುತ ವಿಕಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪಡೆಯುತ್ತಿದ್ದಾರೆ. ತಮ್ಮ ಪ್ರತಿಭೆಯಿಂದಲೇ ಗುರುತಿಸಿಕೊಂಡಿರುವ ಇವರು ಕಬಡ್ಡಿ, ನೆಟ್ಬಾಲ್, ಹ್ಯಾಂಡ್ಬಾಲ್ ಕ್ಷೇತ್ರದಲ್ಲಿ ಸಾಧನೆಯನ್ನು ಗೈದಿದ್ದಾರೆ.
ಇವರು 2017, 2018 ಪಂಜಾಬಿನ ಚಂಡೀಗಢ್ನಲ್ಲಿ ನಡೆದ 13ನೇ ಸಾಲಿನ ಸೀನಿಯರ್ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿರುತ್ತಾರೆ. ಪ್ರಸ್ತುತ 2018-19ನೇ ಸಾಲಿನ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿದ ಕೀರ್ತಿ ಈಕೆಯದು. ಕೇವಲ ಕಬಡ್ಡಿ ಕ್ಷೇತ್ರ ಮಾತ್ರವಲ್ಲದೆ ಹ್ಯಾಂಡ್ಬಾಲ್, ನೆಟ್ಬಾಲ್ನಲ್ಲಿಯೂ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಇವರು 2015-16ರಂದು ಮಡಿಕೇರಿಯ ಗೋಣಿಕೊಪ್ಪದಲ್ಲಿ ನಡೆದ ವಿಭಾಗ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ಬೆಸ್ಟ್ ಶೂಟರ್ ಎಂಬ ವೈಯಕ್ತಿಕ ಬಹುಮಾನವನ್ನು ಕೂಡ ಪಡೆದಿರುತ್ತಾರೆ. ನೆಟ್ಬಾಲ್ ಪಂದ್ಯಾಟದಲ್ಲಿಯೂ ಭಾಗವಹಿಸಿರುತ್ತಾರೆ. ಅಷ್ಟೇ ಅಲ್ಲದೆ ಇನ್ನಿತರ ಸಾರ್ವಜನಿಕ ಮುಕ್ತ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಬೆಸ್ಟ್ ರೈಡರ್, ಬೆಸ್ಟ್ ಕ್ಯಾಚರ್ ಹಾಗೂ ಬೆಸ್ಟ್ ಆಲ್ರೌಂಡರ್ ವೈಯಕ್ತಿಕ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಪ್ರಸ್ತುತ 2018-19ನೇ ಸಾಲಿನ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ತುಮಕೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಆಯ್ಕೆಗೊಂಡು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಅಲ್ಲದೆ 2018-19ನೇ ಸಾಲಿನಲ್ಲಿ ಉಡುಪಿಯ ಬೈಂದೂರಿನಲ್ಲಿ ನಡೆದ ಜೂನಿಯರ್ ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೂ 2019-20ನೇ ಸಾಲಿನ ಹಾವೇರಿಯಲ್ಲಿ ನಡೆದ ಜೂನಿಯರ್ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿ ಹರಿಯಾಣದ ಕುರುಕ್ಷೇತ್ರದಲ್ಲಿ ನಡೆದ ಜೂನಿಯರ್ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿರುತ್ತಾರೆ. ಅಲ್ಲದೆ 2021-22ನೇ ಸಾಲಿನ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ನಡೆದ ಮುಕ್ತ ಅಖಿಲ ಭಾರತ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ಕೂಡ ನೀಡಿರುತ್ತಾರೆ. ಹಾಗೂ 2022ರಲ್ಲಿ ತಮಿಳುನಾಡಿನ ಕರೇಕುಡಿಯಲ್ಲಿ ಇರುವ ಅಲಗಪ್ಪ ವಿಶ್ವವಿದ್ಯಾನಿಲಯದಲ್ಲಿ ಫೆಬ್ರವರಿ 22ರಿಂದ 26ರವರೆಗೆ ನಡೆದಿರುವ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾನಿಲಯದ ಮಹಿಳಾ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಹಾಗೂ ಮಾರ್ಚ್ 3ರಿಂದ ಮಾರ್ಚ್ 6ರವರೆಗೆ ರಾಜಸ್ಥಾನದ ಗುರು ಗೋವಿಂದ ಫೈಬಲ್ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಅಖಿಲ ಭಾರತ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿ ಇದೇ ಬರುವ ಏಪ್ರಿಲ್ 29ರಿಂದ ಮೇ 3ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕೂಡ ಭಾಗವಹಿಸಿರುತ್ತಾರೆ. ಕುಮಾರಿ ದಿವ್ಯಾ ಪೂಜಾರಿ ಇವರು ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದದೊಂದಿಗೆ ಭಾರತ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ನಮ್ಮ ಊರು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಕೀರ್ತಿ ತರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವಾಗಿ ಹೊರಹೊಮ್ಮುವಂತಾಗಲಿ. ಈಕೆ ಇನ್ನಷ್ಟು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಇನ್ನಷ್ಟು ಪ್ರಶಸ್ತಿಗಳನ್ನು ತಮ್ಮ ಬಗಲಿಗೆ ಏರಿಸಿಕೊಳ್ಳಲಿ ಎಂದು ವೈದ್ಯನಾಥ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್. ಶ್ರೀಮತಿ ಸುಮತಿ ಟೀಚರ್ ಅಂಗನವಾಡಿಯಲ್ಲಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವುದನ್ನು ಸ್ಮರಿಸುತ್ತಿದ್ದೇವೆ. ಶ್ರೀಮತಿ ಸುಮತಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸುಮತಿ ಕೆ ಇವರು ದಿವಂಗತ ತನಿಯಪ್ಪ ಕುಲಾಲ್ ಮತ್ತು ಸೀತಾ ದಂಪತಿಗಳ ಮಕ್ಕಳಲ್ಲಿ 6ನೇಯವರು. ಇವರು ಮೇ 1ರಂದು 1973ರಲ್ಲಿ ಕುಬನೂರು ಎಂಬಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಬಡ ಕುಟುಂಬದಲ್ಲಿ ಬೆಳೆದು ಬಂದವರು. ಪ್ರಾಥಮಿಕ ಶಿಕ್ಷಣವನ್ನು ಕುಂಪಲ ಪ್ರಾಥಮಿಕ ಶಾಲೆ ಮತ್ತು ಪಿಲಾರಿನಲ್ಲಿ ಪಡೆದರು. ಪ್ರೌಢ ಶಿಕ್ಷಣವನ್ನು ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರದಲ್ಲಿ ಪಡೆದರು. ಪದವಿ ಪೂರ್ವ ತರಗತಿಯನ್ನು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಬಲ್ಮಠ ಹಾಗೂ ಪದವಿ ಶಿಕ್ಷಣವನ್ನು ಸರಕಾರಿ ಕಾಲೇಜು ಮಂಗಳೂರಿನಲ್ಲಿ ಪಡೆದರು. ಅದೇ ಸಮಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿ 1994ರಲ್ಲಿ ಉಳ್ಳಾಲಬೈಲು ಅಂಗನವಾಡಿ ಕಾರ್ಯಕರ್ತೆಯಾಗಿ ಆಯ್ಕೆಯಾದರು. ಅಂಗನವಾಡಿ ಕಾರ್ಯಕರ್ತೆಯಾಗಿ ಅಂಗನವಾಡಿಯಲ್ಲಿ ದೊರಕುವ ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಟ್ಟರು. ಅದಲ್ಲದೆ ಸಂಧ್ಯಾ ಸುರಕ್ಷೆ, ವೃದ್ಧಾಪ್ಯ ವೇತನ, ಮನಸ್ವಿ ಯೋಜನೆ ಮೊದಲಾದ ಸೌಲಭ್ಯವನ್ನು ಜನರಿಗೆ ಒದಗಿಸಿಕೊಟ್ಟರು. ಮುಂದೆ 2000ನೇ ಇಸವಿಯಲ್ಲಿ ಸುರತ್ಕಲ್ನ ಸುಕುಮಾರ್ ಎಂಬವರನ್ನು ವಿವಾಹವಾಗಿ 2 ಮಕ್ಕಳ ತಾಯಿಯಾಗಿರುತ್ತಾರೆ.
2019ರಲ್ಲಿ ಜನವರಿ 31ರಂದು ಬಗಂಬಿಲ ಅಂಗನವಾಡಿಗೆ ವರ್ಗಾವಣೆಯಾಗಿ ಅಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರಿಸಿದ್ದಾರೆ. ಇವರಿಗೆ ದೇವರು ಆಯುರಾರೋಗ್ಯ, ಸುಖ ಶಾಂತಿ, ನೆಮ್ಮದಿಯನ್ನು ದಯಪಾಲಿಸಲಿ ಎಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶೆಟ್ಟಿಯವರ ಒಂದು ಕಿರುಪರಿಚಯವನ್ನು ಮಾಡುತ್ತಿದ್ದೇನೆ. ಕುಮಾರಿ ಸುಷ್ಮಿತಾ ಶೆಟ್ಟಿ ಇವರು 1996ರಲ್ಲಿ ಜುಲೈ 5ರಂದು ಶ್ರೀಧರ್ ಶೆಟ್ಟಿ ಮತ್ತು ಶ್ರೀಮತಿ ಸುಜಾತ್ ಅವರ ಮಗಳಾಗಿ ಜನಿಸಿದರು. ಶವಿನ್ ಶೆಟ್ಟಿ ಎಂಬ ಸಹೋದರನಿದ್ದಾನೆ. ಬಾಲ್ಯದಿಂದಲೂ ಓದಿನಲ್ಲಿ ಹಾಗೂ ನೃತ್ಯದಲ್ಲಿ ಆಸಕ್ತಿ ಹೊಂದಿದ್ದು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಉಳ್ಳಾಲದ BM ಪ್ರೌಢಶಾಲೆಯಲ್ಲಿ ಪಡೆದು ಮಂಗಳೂರಿನ ಶಾರದಾ ಕಾಲೇಜಿನಲ್ಲಿ PUC ಶಿಕ್ಷಣ ಪಡೆದು ವಿಶಿಷ್ಟ ಶ್ರೇಣಿಯನ್ನು ಪಡೆದಿದ್ದಾರೆ. ಕೆನರಾ ಕಾಲೇಜಿನಲ್ಲಿ BSc ಪದವಿ ಪಡೆದು ಬೆಸ್ಟ್ ಔಟ್ ಗೋಯಿಂಗ್ NSS ವಾಲ್ಟರ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಮಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ MSc ಪದವಿ ಪಡೆದು ಶ್ರೀನಿವಾಸ್ ಕಾಲೇಜ್ ಪಾಂಡೇಶ್ವರದಲ್ಲಿ BAd ಶಿಕ್ಷಣ ತರಬೇತಿ. ತನ್ನ 5ನೇ ವಯಸ್ಸಿನಿಂದ ಸತತ 7 ವರ್ಷಗಳ ಕಾಲ ವಿದ್ವಾನ್ ಮೋಹನ್ ಉಳ್ಳಾಲ್ ಇವರಲ್ಲಿ ಭರತನಾಟ್ಯವನ್ನು ಕಲಿತಿದ್ದು ಉಳ್ಳಾಲ ನಾಟ್ಯ ನಿಲಯದ ವಿದುಷಿ ಸುನೀತಾ ಜಯಂತ್ ಇವರ ಬಳಿ 14 ವರ್ಷಗಳಿಂದ ಭರತನಾಟ್ಯ ತರಬೇತಿ ಪಡೆದು ಸೀನಿಯರ್ ಭರತನಾಟ್ಯ ಪರೀಕ್ಷೆಯಲ್ಲಿ ನಾಟ್ಯ ನಿಲಯಕ್ಕೆ ಮೊದಲಿಂದಲೂ ತೊಕ್ಕೋಟಿನಲ್ಲಿ ನಡೆಯುತ್ತಿದ್ದ ರಾಧಾಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಸತತ 7 ವರ್ಷಗಳ ಕಾಲ ಉಳ್ಳಾಲ ನಾಟ್ಯ ನಿಲಯದಿಂದ ದೂರದಲ್ಲಿ ಭರತನಾಟ್ಯ ನೀಡಿದ ಕೀರ್ತಿ ಇವರದ್ದು. PG ಡಿಪ್ಲೊಮಾವನ್ನು MV ಶೆಟ್ಟಿ ಕಾಲೇಜಿನ ಕಾವೂರು ಇಲ್ಲಿ ಮುಗಿಸಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇವರಿಗೆ ದೇವರು ಆರೋಗ್ಯ ನೆಮ್ಮದಿಯನ್ನು ಕರುಣಿಸಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಧನ್ಯವಾದಗಳು. ಪ್ರವೀಣ್ರವರು ತಮ್ಮ 2 ಮಾತನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪೂರೆಲ್ಲ ಸೇರ್ನ ಮಸ್ತ್ ಸಂಖ್ಯೆ ಇಡುವ ಇದ್ದಾರೆ. ನಿಖಿಲೇ ಪೂರ ಧನ್ಯವಾದಗಳು. ದಯಪಂಡೊಂದು ಮಹಿಳಾ ಸಂಘ ಇತ್ತೀಚೆಗೆ ಹೊಸದ ಪ್ರಾರಂಭ ಆದಿನ ಐಕ್ ನಮ್ಮ ಪೂರ ಅವೇನು ರಿಸಹಾಯ ಉಂಟುದಾಗ್ಲಿಗೆ ಸಪೋರ್ಟ್ ಮಂತನೇ ನನಾತ್ ಸಾಮಾಜಿಕ ವಾರ್ಡ್ ಅಥವಾ ಈ ದೈವ ದೇವಸ್ಥಾನದ ಕೆಲಸ ಕಾರ್ಯಗಳು ಅಕ್ಕಳು ಕೈಗೂಡುವೆ ಬಂದು ಆಸೆ ಅಂಚೆ ನಮ್ಮ ವೈದ್ಯನಾಥ ಸಂಘ ಉಂಡು, ಯುವಕ ವೃಂದ ಉಂಡು, ನವೋದಯ ಕ್ಲಬ್ ಉಂಡು. ಅವೇ ರೀತಿ ಈ ಮಹಿಳಾ ಸಂಘಲ ಒಂಜಿ ಮೇಲ್ಪಂಕ್ತಿ ಬರ್ತದೆ ನಮಗೆ ಪೂರ ಸಹಾಯ ಆವಡು, ನಮ್ಮ ದೇವಸ್ಥಾನದ ಕೆಲಸ ಕಾರ್ಯ ಆವಡು, ಸಾಮಾಜಿಕ ಕೆಲವು ಈ ರಕ್ತದಾನ ಶಿಬಿರ ಆವಡು ಮಸ್ತ್ ಮಲ್ತೊಂದುಲ್ಲೇರು ಐಕ್ ಪೂರ ಅಕ್ಲೆ ನನಾತು ಉಮೇದ್ ತಿಕ್ಕಾಡು ಬಂಡದು ವೈದ್ಯನಾಥದ ಪ್ರಾರ್ಥನೆ ಮಂತೋನೆ. ನಮ್ಮ ನಾರಾಯಣ ಗುರು ಪಂತಿಲಕನೆ ವಿದ್ಯೆ ಸಂಘಟನೆ ಬಹಳ ಮುಖ್ಯ ಬಂತೇರು. ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಬಂತೇರು. ವಿದ್ಯೆ ఒక ಸಂಘಟನೆಡು ಶಕ್ತಿಯುತವಾದ ಪೋಲಿ, ಬಲಯುತವಾದ ಪೋಲಿ ಬಂತೇರು. ಪೂರೆಲ್ಲ ನೆಕ್ಕೊಂಜಿ ಆತು ಒತ್ತು ಕೊಡ್ದು ನಮ್ಮ ದುಂಬು ಹೋಗಿ ಪಡೆದು ಅಕ್ಲೆ ಪೂರ ಧನ್ಯವಾದಗಳನ್ನು ಕೊಡ್ದು ಇಂಕ ಅವಕಾಶ ಕೊರ್ನೆಗೆ ಯಾನು ಧನ್ಯವಾದಗಳನ್ನು ಸನ್ಮಾನ. ನಮ್ಮ ಈ ಕಾರ್ಯಕ್ಷೇತ್ರದಲ್ಲಿ ವೈದ್ಯನಾಥನ ಸೇವೆಯಲ್ಲಿ ಸದಾ ಎಲ್ಲರೂ ಇರುವಾಗ ಮಹಿಳೆಯರು ಸ್ವಲ್ಪ ದೂರ ಇರುವುದು ಅಷ್ಟು ಉತ್ತಮ ಅಲ್ಲವೆಂದು ತಿಳಿದುಕೊಂಡು ಮಹಿಳೆಯರು ಇತ್ತ ಬಂದು ಅವರು ಈಗ ನಮ್ಮ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿ ಉತ್ತಮ ಚಟುವಟಿಕೆಯನ್ನು ಒಂದೊಂದಾಗಿ ಸಲಹೆ ಮೇರೆಗೆ ನಮ್ಮ ವೈದ್ಯನಾಥ ಸೇವಾ ಸಮಿತಿಯ ಹಿರಿಯ ಸದಸ್ಯರ ಸಲಹೆ ಮೇರೆಗೆ ಅವರ ಕಾರ್ಯಕರ್ತರಾಗಿ ಉತ್ತಮ ರೀತಿಯಲ್ಲಿ ಚಟುವಟಿಕೆಯನ್ನು ಮಾಡ್ತಾರೆ. ಅವರಲ್ಲಿ ಚಿಕ್ಕವರಿದ್ದಾರೆ. ಅವರು ಈಗ ತುಂಬ ರಾಜೇಶ್ವರಿ ಅವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂತುಗೊಳಿಸಿ ಅವರ ಸಲಹೆಯನ್ನು ಹಾಗೂ ನಮ್ಮ ಭಂಡಾರಮನೆಯವರು ಅದರ ಕೀರ್ತಿಯನ್ನು ಪಡೆದುಕೊಂಡು ಅವರ ಮುಖಾಂತರ ನಾವು ಎಲ್ಲರೂ ಉತ್ತಮ ರೀತಿಯಲ್ಲಿ ಈ ಚಟುವಟಿಕೆಗೆ ಬೆಂಬಲಿಸುತ್ತಾ ಸದಾ ಈ ಕಾರ್ಯಕ್ರಮ ಉತ್ತಮವಾಗಿ ನಡೆಯಲೆಂದು ಪ್ರಾರ್ಥಿಸುತ್ತಾ ವೈದ್ಯನಾಥನಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯ ಗಾನ್ವಿ ಭುವಿಕಾ ಸೆಕೆಂಡ್ ಆಯುಷ್
ಥರ್ಡ್. ಆಯುಷ್ 1 ರಿಂದ 3ನೇ ತರಗತಿ. ಚಾರ್ವಿ ಅಮೀನ್. ಚಾರ್ವಿ ಅಮೀನ್ ಫಸ್ಟ್. ಸಾತ್ವಿಕಾ ಸೆಕೆಂಡ್. ಮೂರನೇ ಬಹುಮಾನವನ್ನು 2 ಜನ ಹಂಚಿಕೊಂಡಿದ್ದಾರೆ. ದೀಪ್ತಿ ಸುವರ್ಣ, ಶ್ಲೋಕ್. ದೀಪ್ತಿ ಸುವರ್ಣ, ಶ್ಲೋಕ್. 4th to 7th ಸ್ಟ್ಯಾಂಡರ್ಡ್. ಋಷಭ್ ಎಸ್ ಸುವರ್ಣ ಫಸ್ಟ್. ಧನ್ಯ ಸೆಕೆಂಡ್. ನಮಿತ್ ಥರ್ಡ್. ಎಂಟರಿಂದ 10 ಪ್ರಜ್ವಲ್ ಫಸ್ಟ್. ಧನ್ಯ ಸೆಕೆಂಡ್. ವರ್ಷಿಣಿ ಥರ್ಡ್. ಬಹುಮಾನ ವಿತರಣೆ ಮಾಡಿದ ಶ್ರೀ ವೈದ್ಯನಾಥ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮುಂಡಾಯನ ದಾಮೋದರ ಪೂಜಾರಿಯವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಮುಂದಿನ ಬಹುಮಾನವನ್ನು ನಮ್ಮ ವೇದಿಕೆಯಲ್ಲಿರುವ ಭಾರತಿ ಕೊಟ್ಟಾರಿ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಂಗೀತ ಅಂಗನವಾಡಿ ಫಸ್ಟ್ ಪ್ಲೇಸ್ ಸಾತ್ವಿಕ. ಸೆಕೆಂಡ್ ಶ್ಲೋಕ್. ಮೂರನೇ ಬಹುಮಾನವನ್ನು 2 ಜನ ಹಂಚಿಕೊಂಡಿದ್ದಾರೆ. ಆಯುಷ್, ಧನ್ವಿ. ಎರಡರಿಂದ 6ನೇ ತರಗತಿ. ಪ್ರಯಾಗ್ ಫಸ್ಟ್. ಡಿಂಪಲ್ ಸೆಕೆಂಡ್. ಅಜ್ಞಾ ಥರ್ಡ್. ಮುಂದಿನ ಬಹುಮಾನ ವಿತರಣೆಯನ್ನು ಭಾರತಿ ನಾಯಕ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಂಗೀತ ಕುರ್ಚಿ ಮಕ್ಕಳಿಗೆ ಅಂಗನವಾಡಿ ಶಮಿತ್ ಟ್ರಸ್ಟ್. ಶಮಿತ್ ಫಸ್ಟ್. ಅಂಗನವಾಡಿ ಫಸ್ಟ್ ಶಮಿತ್. ಶ್ಲೋಕ್ ಸೆಕೆಂಡ್. ಎಲ್ಲರೂ ಚಪ್ಪಾಳೆ ತಟ್ಟಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆಯುಷ್ ಥರ್ಡ್. ಹುಡುಗಿಯರ ಸಂಗೀತ ಕುರ್ಚಿ ಫಸ್ಟ್ ಇಯಾ. ಸೆಕೆಂಡ್ ಧನ್ಯ. ಥರ್ಡ್ ಪೃಥ್ವಿ. ಪೃಥ್ವಿ. ಅದೇ ರೀತಿ ಮುಂದಿನ ಬಹುಮಾನವನ್ನು ನಾರಾಯಣ್ ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮಿತ್ ಫಸ್ಟ್. ಸೆಕೆಂಡ್ ಋಷಭ್ ಎಸ್ ಸುವರ್ಣ. ಥರ್ಡ್ ಪ್ರಜ್ವಲ್. ಪ್ರಬಂಧ ಸ್ಪರ್ಧೆ 8ರಿಂದ 10. ಫಸ್ಟ್ ಧನ್ಯ.
ಸೆಕೆಂಡ್ ವರ್ಷಿಣಿ, ಥರ್ಡ್ ಪ್ರಜ್ವಲ್, ಬಹುಮಾನ ವಿತರಣೆ ಮಾಡಿದ ಯು ನಾರಾಯಣ್ ಸರ್ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಮುಂದಿನ ಬಹುಮಾನ ವಿತರಣೆಯನ್ನು ರವಿ ಸುವರ್ಣ ಇವರು ಮಾಡಿಕೊಡಬೇಕಾಗಿ ಕೇಳಿಕೊಡುತ್ತಿದ್ದೇನೆ. ಪ್ರಬಂಧ ಫಸ್ಟ್ ಧಾನ್ವಿ ಯು ಸುವರ್ಣ, ಧಾನ್ವಿ ವಿ ಸುವರ್ಣ. ಸೆಕೆಂಡ್ ಪ್ಲೇಸ್ ಶಮಿತ್, ಥರ್ಡ್ ಪ್ರಯಾಗ್. ಸೆಕೆಂಡ್ ಶಮಿತ್, ಥರ್ಡ್ ಪ್ರಯಾಗ್. ಮಕ್ಕಳ ಮಡಕೆ ಹೊಡೆಯುವ ಸ್ಪರ್ಧೆ, ಹುಡುಗರಲ್ಲಿ ಆಯುಷ್ ಫಸ್ಟ್, ಹುಡುಗಿಯರಲ್ಲಿ ಸಿಯಾ. ಬಹುಮಾನ ವಿತರಣೆ ಮಾಡಿದ ರವಿ ಸುವರ್ಣ ಇವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನ ವಿತರಣೆಯನ್ನು ಅಧ್ಯಕ್ಷರಾದ ರಾಜಶ್ರೀ ಅವರು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಹಿಳೆಯರ ಮಡಿಕೆ ಹೊಡೆಯುವುದು ಶ್ರುತಿ ಪ್ರಕಾಶ್, ಸಂಗೀತ ಕುರ್ಚಿ ಮಹಿಳೆಯರಿಗೆ ಫಸ್ಟ್ ಸುದರ್ಶಿನಿ, ಸೆಕೆಂಡ್ ಶ್ರೀಮತಿ, ಹಣೆಗೆ ಸ್ಟಿಕ್ಕರ್ ಹಿಡುವುದು ಪ್ರಥಮ ಸುಜಾತ, ಸೆಕೆಂಡ್ ಶೋಭಾ, ಥರ್ಡ್ ನಿರ್ಮಲಾ, ಸಂಗೀತ ಕುರ್ಚಿ ಮಹಿಳೆಯರದು ಸುಜಾತ ಫಸ್ಟ್, ಸಿಂಗಿಂಗ್ ಸುಜಾತ ಫಸ್ಟ್, ಸುಷ್ಮಿತಾ ಸೆಕೆಂಡ್, ಪ್ರಮೀಳಾ ಥರ್ಡ್, ಹಗ್ಗ ಜಗ್ಗಾಟ ಮಕ್ಕಳಿಗೆ ಇದರ ಬಹುಮಾನ ವಿತರಣೆಯನ್ನು ಗೌರವ ಅಧ್ಯಕ್ಷರಾದ ವನಜಾಕ್ಷಿ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆದ್ಯ ಆ್ಯಂಡ್ ಗ್ರೂಪ್, ಆದ್ಯ ಆ್ಯಂಡ್ ಟೀಮ್ ಫಸ್ಟ್ ಪ್ರೈಸ್. ದ್ವಿತೀಯ ಸಾನ್ವಿ ಆ್ಯಂಡ್ ಗ್ರೂಪ್, ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು. ಹುಡುಗರ ಹಗ್ಗ ಜಗ್ಗಾಟ ಭವಿಷ್ಯ ಆ್ಯಂಡ್ ಗ್ರೂಪ್ ಫಸ್ಟ್, ಚಪ್ಪಾಳೆ ತಟ್ಟಿ. ಸೆಕೆಂಡ್ ಪ್ಲೇಸ್ ಜ್ಞಾನೇಶ್ ಆ್ಯಂಡ್ ಗ್ರೂಪ್. ಅದೇ ರೀತಿ ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಲತಾ ಮೇಡಮ್ ಇವರು ಮಾಡಿಕೊಡುವುದಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಮಹಿಳೆಯರ ಹಗ್ಗ ಜಗ್ಗಾಟ ದಿವ್ಯಾ ಆ್ಯಂಡ್ ಗ್ರೂಪ್. ದ್ವಿತೀಯ ಸುದರ್ಶಿನಿ ಆ್ಯಂಡ್ ಟೀಮ್, ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸುದರ್ಶಿನಿ ಆ್ಯಂಡ್ ಟೀಮ್. ಅದೇ ರೀತಿ ಸಣ್ಣ ಮಕ್ಕಳು ಡ್ರಾಯಿಂಗಿಗೆ ಭಾಗವಹಿಸಿದ್ರು, ಅವರಿಗೆ ನಾವೊಂದು ಪ್ರೋತ್ಸಾಹ ಪ್ರೈಸ್ ಅನ್ನು ನೀಡ್ತಾ ಇದ್ದೇವೆ. ಅವರ ಹೆಸರನ್ನು ಹೇಳ್ತೇನೆ, ಒಬ್ಬೊಬ್ಬರೇ ಬಂದು ಬಹುಮಾನವನ್ನು ತೆಗೆದುಕೊಳ್ಳಬೇಕು. ಮಾನ್ವಿ, ಶಾರ್ವಿ, ಗಹನ್, ತ್ರಿಷಾ, ಶಮಿತ್, ಎಸ್, ತನ್ವಿ ಸುವರ್ಣ, ಯಶಸ್, ತನ್ವಿ ಸುವರ್ಣ, ಲಿಹಾನ್, ಅನ್ಸಿಕಾ, ಅನ್ಸಿಕಾ, ಸಮಯ್ ಆರ್,
ಯಶಸ್ವಿನಿ ಬಹುಮಾನ ವಿತರಣೆ ಮಾಡಿದ ಚಿತ್ರ ಮೇಡಮ್, ಶ್ರೀಲತಾ ಮೇಡಮ್ನವರಿಗೆ ಧನ್ಯವಾದಗಳು. ಈಗ ಕೊಟ್ಟ ಬಹುಮಾನದಲ್ಲಿ ಒಂದು ಚಿತ್ರ ಇಟ್ಟಿದ್ದೇವೆ, ಅದಕ್ಕೆ ಬಣ್ಣ ಹಚ್ಚಿ ವಾಪಸ್ ತಂದು ಕೊಡಬೇಕು. ಅವರಿಗೂ ಕೂಡ ಬಹುಮಾನವಿದೆ 1 ವಾರದ ಒಳಗೆ. ಅದೇ ರೀತಿ ನಮಗೆ ಇವತ್ತು ಶ್ರೀಲತಾ ಮೇಡಮ್ ಅವರು ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಸೇವಾ ಬಳಗದ ಪರವಾಗಿ ನೀಡಲಿಚ್ಛಿಸಿದ್ದೇವೆ. ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಲತಾ ಅಂದರೆ ಇವರು ಶ್ರೀಲತಾ ಈಗ ನೋಡೋದಲ್ಲ, ನಮಗೆ ಫಸ್ಟಿಂದಲೇ ಪರಿಚಯ, 20 ವರ್ಷ ಒಳಗೆ ಹಿಂದಿನ ಪರಿಚಯ ಅವರದು. ಈ ದಿವಸ ನನ್ನನ್ನು ಕರೆದು ಇಲ್ಲಿ ಕೂತ್ಕೊಳ್ಳಿಸಲಿಕ್ಕೆ, ನಾನು ಈ ಸ್ಟೇಜಿಗೆ ಬಂದು ಕೂತ್ಕೊಳ್ಳಿಕ್ಕೆ ಕಾರಣ ಗೌರಿ ಗಣೇಶ ಮಹಿಳಾ ಮಂಡಳಿ. ಗೌರಿ ಗಣೇಶ ಮಹಿಳಾ ಮಂಡಳಿ ಸ್ಟಾರ್ಟ್ ಆಗಿ 25 ವರ್ಷ ಆಯಿತು. ನಾನು 2ನೇ ಸಲ ಇದಕ್ಕೆ ಅಧ್ಯಕ್ಷೆಯಾಗಿ ಬರುವುದು. ಈಗ ನೀವು ವೈದ್ಯನಾಥ ಮಹಿಳಾ ಸೇವಾ ಸಮಿತಿ ಅಂತ ಇಲ್ಲಿ ಮಾಡಿ ಎಷ್ಟು 2 ವರ್ಷ 3 ವರ್ಷ ಏನಾಗಿರಬೇಕು. ಈ ವೈದ್ಯನಾಥ ಮಹಿಳಾ ಮಂಡಳಿಯ ಸದಸ್ಯರು 30 ಜನ ಇದ್ದಾರೆ ಅಂತ ಹೇಳ್ತಾರೆ. ಇದರ ನಾನು ಹೇಳೋದೇನೆಂದರೆ, ಇನ್ನೂ ಕೂಡ ಈ ವೈದ್ಯನಾಥನ ಸಾನ್ನಿಧ್ಯದಲ್ಲಿ ಸೇವಾ ಸಮಿತಿಯನ್ನು ನೀವು ಮಾಡಿದಿರಿ, ತುಂಬ ಒಳ್ಳೆಯದಾಯಿತು. ಇನ್ನೂ ಕೂಡ ಇದಕ್ಕೆ ಹೆಚ್ಚೆಚ್ಚಿನ ಮಹಿಳೆಯರು ಸೇರಿ ಮಹಿಳಾ ಸೇವಾ ಸಮಿತಿ ತುಂಬ ದೊಡ್ಡದಾಗಲಿ. ನಮ್ಮ ಮಹಿಳಾ ಮಂಡಳಿ, ನಮ್ಮ ಗೌರಿ ಗಣೇಶ ಮಹಿಳಾ ಮಂಡಳಿ 25 ವರ್ಷವನ್ನು ಕಳೆದಿದೆ. ನೀವು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಇರಬೇಕಂತ ನಾನು ಆಶಿಸ್ತೇನೆ. ಅದೇ ಥರ ಇಲ್ಲಿ ನಾವು ಹೇಳುವಾಗೆ, ಎಲ್ಲಿ ಮಹಿಳೆಗೆ ಮರ್ಯಾದೆ ಕೊಡ್ತಾರೆ ಅಲ್ಲಿ ದೇವರು ನೆಲೆಸ್ತಾರಂತೆ. ಅದೇ ಥರ ಇಲ್ಲಿ ಒಂದು ಮಹಿಳೆಯರಿಗೆ ಎಲ್ಲರೂ ಮರ್ಯಾದೆ ಕೊಟ್ಟು ಒಂದು ಮಹಿಳಾ ಮಂಡಳಿಯನ್ನು ಸ್ಥಾಪಿಸಿದ್ದೀರಿ. ಇದರಲ್ಲಿ ಗಂಡಸರು ಕೂಡ ಸಹಾಯ ಇದೆ. ಯಾಕೆಂದರೆ ಮಹಿಳೆ ಒಂದು ಗಂಡಸಿನ ಬೆನ್ನಿನ ಹಿಂದೆ ಒಂದು ಮಹಿಳೆ ಹೇಗೆ ಇರ್ತಾಳೆ, ಅದೇ ಥರ ಮಹಿಳೆಯ ಬೆನ್ನಿನ ಹಿಂದೆ ಕೂಡ ಒಂದು ಗಂಡಸಿದ್ರೆ ಮಾತ್ರ ಒಂದು ಮಹಿಳೆಗೆ ಯಾವ ರೀತಿಯ ಒಂದು ಕಾರ್ಯ ಮಾಡಲು ಕೂಡ ಆ ಗಂಡಸು ಸಪೋರ್ಟ್ ಇದ್ದರೆ ಮಾತ್ರ ಹೆಂಗಸರಿಗೆ ಸಾಧ್ಯ. ಖಾಲಿ ಹೆಂಗಸರಿಂದಲೇ ಸಾಧ್ಯ ಅಂತ ನಾನು ಹೇಳೋದಿಲ್ಲ. ಪ್ರತಿಯೊಂದು ಮನೆಯಲ್ಲಿ ಕೂಡ ಗಂಡಸರವರಿಗೆ ಯಾವಾಗಲೂ ಒಂದು ಬೆನ್ನು ತಟ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಹೆಂಗಸರಿಗೆ ಹಿಂದಿನಿಂದ ಗಂಡಸರು ಬೆನ್ನು ತಟ್ಟಿದರೆ ಮಾತ್ರ ಹೆಂಗಸರಿಗೆ ಮುಂದೆ ಹೋಗುವಂಥ ಒಂದು ಧೈರ್ಯ ಬರ್ತದೆ. ಇಲ್ಲದ್ರೆ ಕೆಲವರಿಗೆ ನಿಜವಾಗಿ ಅವರ ಒಳಗೆ ಕೆಲವು ವಿಷಯ ಅಡಗಿರ್ತದೆ, ಅದನ್ನು ಹೊರಗೆ ಅವರಿಗೆ ತೋರಿಸಲಿಕ್ಕೆ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ಮಹಿಳಾ ಮಂಡಳಿಗೆ ಎಲ್ಲ ಸೇರಿದರೆ ಅಲ್ಲಿ ಅವರಿಗೆ ಅವರ ಪ್ರದರ್ಶನವನ್ನು ತೋರಿಸಿ ಅವರಲ್ಲಿ ಯಾವ ಥರದ ಒಳಗಿನಲ್ಲಿ ಪ್ರತಿಭೆ ಇದೆ ಎಂಬುದನ್ನು ತೋರಿಸಬಹುದು. ಅದರಿಂದ ಎಲ್ಲ ಮಹಿಳೆಯರಿಗೆ ನಾನು ಹೇಳುವುದು, ಮಹಿಳಾ ಮಂಡಳಿಗೆ ಸೇರಿ ಅಲ್ಲಿ ಯಾವ ರೀತಿಯಲ್ಲಿ ಕ್ರೀಡೆ ಆಗಲಿ, ಅಲ್ಲ ಯಾವ ಥರದೊಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ. ಎಲ್ಲರಿಗೆ ಬಹುಮಾನ ಸಿಗ್ತದೆ ಅಂತ ನಾನು ಹೇಳುವುದಿಲ್ಲ, ಆದರೆ ಭಾಗವಹಿಸುವಂಥ ಮನಸ್ಸು ನಮ್ಮಲ್ಲಿ ಇರಬೇಕು. ಅದನ್ನು ಈ ಮಹಿಳಾ ಮಂಡಳಿಗೆ ಸೇರಿದರೆ ಮಾತ್ರ ನಮಗೆ ಮಾಡಲಿಕ್ಕೆ ಆಗ್ತದೆ. ಈಗ ಇಲ್ಲಿ ಸನ್ಮಾನ ಆದಂಥ ನಾನು ಹೇಳುವುದು, ಇಲ್ಲಿ ಸನ್ಮಾನ ಆದಂಥ ಹೆಂಗಸರಲ್ಲಿ ಸುಷ್ಮಿತಾ, ದಿವ್ಯಾ, ಅವರ ಟ್ಯಾಲೆಂಟ್ ಅವರ ಮನೆಯವರವರಿಗೆ ಪ್ರೋತ್ಸಾಹ ಮಾಡಿದ್ರಿಂದ ಅವರಿಗೆ ಬಂತು. ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಎಲ್ಲ ಮಕ್ಕಳಿಗೆ ಸಹ, ಎಲ್ಲ ಮಕ್ಕಳಲ್ಲೂ ಪ್ರತಿಭೆ ಇದೆ. ಯಾರು ಕೂಡ ಪ್ರತಿಭೆ ಇಲ್ಲದ ಮಕ್ಕಳಂತ ಯಾರೂ ಇಲ್ಲ. ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಪ್ರತಿಯೊಂದು ಒಂದಲ್ಲ ಕಲಿಯುವುದರಲ್ಲಿ, ಅಲ್ಲದೆ ಕ್ರೀಡೆಯಲ್ಲಿ, ಅಲ್ಲದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂಥ ಒಂದು ಟ್ಯಾಲೆಂಟ್ ಅವರಲ್ಲಿ ಇದ್ದೇ ಇದೆ. ಅದನ್ನು ನೀವು ತಂದೆ ತಾಯಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಮತ್ತು ಇಲ್ಲಿ ನನಗೆ ಖುಷಿಯಾದದ್ದು ಯಾಕೆಂದರೆ ಆ ಹಿರಿಯ ಒಂದು ಜೀವಿಗೆ ನೀವು ಸನ್ಮಾನ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಈ ಥರ ಈಗ ಕೃಷಿಕರಿಗೆ ಯಾರು ಪ್ರೋತ್ಸಾಹ ಕೊಡೋದಿಲ್ಲ. ನಮ್ಮ ದೇಶದ ಬೆನ್ನೆಲುಬು ನಮ್ಮ ರೈತರು. ಅದೇ ಥರ ಯೋಧರಿಗೆ ಕೂಡ ಸನ್ಮಾನ ಮಾಡಬೇಕು. ನಾವು ನಮ್ಮ ದೇಶದ ಬೆನ್ನೆಲುಬು ರೈತರಾದರೆ ತಲೆ ಕೈಕಾಲೆಲ್ಲ ನಮ್ಮ ಯೋಧರು, ಅವರನ್ನು ಕೂಡ ನಾವು ಸನ್ಮಾನ ಮಾಡಬೇಕು. ಇದೆಲ್ಲ ಕಾರ್ಯಕ್ರಮವನ್ನು ಮಾಡಬೇಕಂತ ಸಂದರ್ಭ ಬರೋದು ನಾವು ಮಹಿಳಾ ಸಂಸ್ಥೆ, ಇಲ್ಲದ್ರೆ ಸೇವಾ ಸಮಿತಿ ಅಂಥ ಸಂಸ್ಥೆಗಳಿಗೆ ಮಾತ್ರ ಅದು ಸಾಧ್ಯ. ಅವರನ್ನೆಲ್ಲ ಗುರುತಿಸಿ ನೀವು ಮಾಡಿದಿರಿ. ಇನ್ನು ಮುಂದೆ ಕೂಡ ಇದೇ ಥರದ ನಿಮ್ಮ ಕಾರ್ಯಕ್ರಮ ಹೆಚ್ಚು ಆಗಲಿ ಅಂತೇಳಿ ಆ ವೈದ್ಯನಾಥನ ಸಾನ್ನಿಧ್ಯದಲ್ಲಿ ನಾನು ನಿಮಗೆಲ್ಲರಿಗೂ ಹಾರೈಸ್ತೇನೆ. ಅದೇ ಥರ ನನ್ನ ಈ ಒಂದು ಇದರಲ್ಲಿ ನಾನು ಹೇಳೋದೇನೆಂದರೆ, ಈ ವೇದಿಕೆಗೆ ನನಗೆ ಬರಲಿಕ್ಕೆ ಅವಕಾಶ ಮಾಡಲಿಕ್ಕೆ ಕೊಟ್ಟದ್ದು ನಮ್ಮ ಗೌರಿ ಗಣೇಶ ಮಹಿಳಾ ಮಂಡಳಿ. ಅದನ್ನು ಯಾವಾಗಲೂ ನಾನು ಸ್ಮರಿಸ್ತೇನೆ. ಅದರಲ್ಲಿ ಕುಸುಮಕ್ಕೆ ಇದ್ದಾರೆ, ಅವರನ್ನು ಕೂಡ ನಾನು ಸ್ಮರಿಸ್ತೇನೆ. ಮತ್ತು ಅವರು ಭಾರತಕ್ಕೆ ಅಂತಿದ್ದಾರೆ, ಅವರನ್ನು ಕೂಡ ನಾನು ಸ್ಮರಿಸ್ತೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಅಂಚನೆ ಎನ್ನ ಇಂದು ಕೆಲಸ ಬಾಗಿ ಕೊಡಲ ಅಂದು ಅಂಚನೆ ನನಲ ತಾವಡು ಬಂದು ಯಾನ ದೇವರ ಪ್ರಾರ್ಥನೆ ಮಾಡ್ತಂದಿಲ್ಲ. ಅಂಚನೆ ಎನ್ನರಡು ಪಾತ್ರ ನಾನು ಮುಗ್ತಂದಿಲ್ಲ. ಶ್ರೀ ವೈದ್ಯನಾಥ ದೇವಸ್ಥಾನ ಪ್ರಧಾನ ಅರ್ಚಕರಾದ ಮುಂಡಯಾನೆ ದಾಮೋದರ ಪೂಜಾರಿ ಇವರಿಗೆ ಮಹಿಳಾ ಸೇವಾ ಬಳಗದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ದಾಮೋದರ ಪೂಜಾರಿ ಇವರಿಗೆ ಮಹಿಳಾ ಸೇವಾ ಬಳಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ.
ವೈದ್ಯನಾಥ ಮಹಿಳಾ ಸೇವಾ ಬಳಗದ ಅಧ್ಯಕ್ಷರಾದ ಶ್ರೀಮತಿ ರಾಜಶ್ರೀ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಇಂದಿನ ಸಭೆಗೆ ಆಗಮಿಸಿದಂಥ ಯು ನಾರಾಯಣರವರು ನಮಗೆ ಇವತ್ತಿನವರೆಗೆ ಸಲಹೆ ಸೂಚನೆಗಳನ್ನು ನೀಡಿದ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗೌರಿ ಗಣೇಶ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಕೊಟ್ಟಾರಿ ಇವರನ್ನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಹಾಗೂ ಪದಾಧಿಕಾರಿಗಳಿಗೂ ಮಹಿಳೆಯರಿಗೂ ಹಾಗೂ ಪುರುಷರಿಗೂ ನಮ್ಮ ಮಹಿಳಾ ಸಂಘ ಸದಸ್ಯದ ಪರವಾಗಿ ನಾವು ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಧನ್ಯವಾದಗಳು.